ಮಂಗಳೂರು ನಗರ ಪಾಲಿಕೆಯ ವಾರ್ಡ್ ಸಮಿತಿಯ ಕರಡು ಪಟ್ಟಿಯಲ್ಲಿ ಬಿಜೆಪಿಗರಿಗೆ ಸಂಪೂರ್ಣ ಸ್ಥಾನ ನೀಡುವ ಮೂಲಕ ಮಂಗಳೂರು ನಗರ ಪಾಲಿಕೆ ಆಯುಕ್ತರು ಬಿಜೆಪಿಯ ಏಜೆಂಟರಂತೆ ವರ್ತಿಸಿದ್ದಾರೆಂದು ಮಾಜಿ ಶಾಸಕ ಜೆಆರ್ ಲೋಬೋ ಮಾಡಿರುವ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಬಿಜೆಪಿ ಪಾಲಿಕೆಯ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತ್ಯವನ್ನ ಮರೆಮಾಚುವ ಸುಳ್ಳು ಸುದ್ದಿಯನ್ನ ಲೋಬೋರವರು ಜನತೆಗೆ ನೀಡಿದ್ದಾರೆ. 2013ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಂಗಳೂರು ನಗರ ಪಾಲಿಕೆಯಲ್ಲಿ ವಾರ್ಡ್ ಸಮಿತಿ ರಚನೆ ಮಾಡುವಂತೆ ನಿರ್ದೇಶನವನ್ನ ಮಾಡಿತ್ತು. 2014ರಲ್ಲಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಮಹಾಬಲ ಮಾರ್ಲಾ ಅವರು ಮೇಯರ್ ಆಗಿದ್ರು. ಆಗ ವಾರ್ಡ್ ಸಮಿತಿ ಮಾಡುವಂತೆ ಸರ್ಕಾರ ಹಾಗೂ ಕೋರ್ಟ್ ಸೂಚನೆ ನೀಡಿದರೂ ಕೂಡ ಕಾಂಗ್ರೆಸ್ ಧಿಕ್ಕಾರ ಮಾಡಿದ್ದೇಕೆ ಎಂದು ಅವರು ಪ್ರಶ್ನಿಸಿದರು. ಇವತ್ತು ಜೆಆರ್ ಲೋಬರ್ ಅವರು ಈ ರೀತಿಯಾಗಿ ನಮ್ಮ ಎರಡು ಕೂಡ ಶಾಸಕರು ಸೇರಿಕೊಂಡು ನಮ್ಮ ಬಿಜೆಪಿಯ ಸದಸ್ಯರು ಚುನಾವಣೆಗೆ ನಿಂತು ಸೋತವರನ್ನು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂಬುದಾಗಿ ಆರೋಪವನ್ನು ಮಾಡಿದ್ದಾರೆ. ಅವರು ತೋರಿಸಲಿ, ನಾವು ಬಹಿರಂಗವಾಗಿ ಚರ್ಚೆಗೆ ಕೂಡ ನಾವು ಸಿದ್ಧವಾಗಿದ್ದೇವೆ. ಎಲ್ಲಾದರೂ ಬಿಜೆಪಿಯ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿ ಎಲ್ಲಿಯಾದರೂ ಈ ಒಂದು ಪಟ್ಟಿಯಲ್ಲಿ ಇದ್ದರೆ ಅವರು ತೋರಿಸಲಿ, ನಾವು ಬಹಿರಂಗವಾಗಿ ಅವರ ಹತ್ರ ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದರ ಜೊತೆಗೆ ಇವತ್ತು ಬಹಳಷ್ಟು ಉತ್ತಮವಾದಂಥ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ವಾರ್ಡ್ ಸಮಿತಿಯನ್ನು ಮಾಡುವುದರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಕಾಮಗಾರಿ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ